ದೇಶ ಸ್ವಾಮಿ ವಿವೇಕಾನಂದರು ನರಸೇವೆಯೇ ನಾರಾಯಣ ಸೇವೆ. ಪ್ರತಿಯೊಬ್ಬ ಜೀವನಲ್ಲಿ ಈಶ್ವರನನ್ನು ಕಂಡು ಆರಾಧಿಸು, ಕಲಿಯುಗದಲ್ಲಿ ಅದೇ ಸಾಧನೆ. ಭಗವಾನ್ ಶ್ರೀರಾಮಕೃಷ್ಣರು ಯಾರು ರಾಮನಾಗಿದ್ನೋ ಯಾರು ಕೃಷ್ಣನಾಗಿದ್ನೋ ಅವರೇ ಶ್ರೀರಾಮಕೃಷ್ಣರಾಗಿ ಬಂದು ಕಲಿಯುಗದಲ್ಲಿ ಭಗವನ್ನಾಮ ಸಂಕೀರ್ತನೆ ವ್ಯಾಕುಲತೆಯಿಂದ ಭಕ್ತಿಯಿಂದ ಭಗವಂತನಲ್ಲಿ ಶ್ರದ್ಧೆಯಿಂದ ನಂಬಿಕೆಯಿಂದ ಕರೆದರೆ ದರ್ಶನ ಕೊಡ್ತಾನೆ ಅಂತ ಹೇಳಿದರು. ಅವ್ರ ಶಿಷ್ಯ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಸೇವೆ ಮುಖಾಂತರ ಕೂಡ ಆ ಭಗವಂತನ ದರ್ಶನ ಸಾಧ್ಯ. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್. ಕೇವಲ ಅವರು ಮಾತ್ರ ನಿಜವಾಗಿ ಬದುಕ್ತಾರೆ, ಯಾರು ಇತರರಿಗೋಸ್ಕರ ಬದುಕ್ತಾರೆ. ಇದೇ ನಮ್ಮ ಸನಾತನ ಧರ್ಮದ ಬುನಿಯಾದಿ. ಇದೇ ನಮ್ಮ ಅವತಾರ ಪುರುಷರು ಆಗಾಗ್ಗೆ ಸಮಯಕ್ಕೆ ಬಂದು ನಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಆದರ್ಶವನ್ನ ಇಂತಹ ಸಾಧು ಸಂತರ ಜೀವನದಲ್ಲಿ ನಾವು ಕಾಣಬಹುದು. ಅಂತಹ ನಿದರ್ಶನ ಸುಭದ್ರಾ ಮಾತಾಜಿ. ಈ ಪುಸ್ತಕ ತುಂಬಾ ಚೆನ್ನಾಗಿದೆ. ಕಡಲ ತಡಿಯಿಂದ ಹಿಮಗಿರಿಯ ತನಕ. ಸೊ ಒನ್ ಫ್ರಮ್ ದ ಸೌತ್ ಕೋಸ್ಟ್ ಟು ದ ಹೈಟ್ಸ್ ಆಫ್ ಹಿಮಾಲಯಾಸ್. ಬಹಳ ಅದ್ಭುತವಾದ ಪುಸ್ತಕ ಇದು. ಈ ಪುಸ್ತಕವನ್ನ ಪ್ರತಿಯೊಬ್ಬರು ಓದಲೇಬೇಕು. ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಪಿತಂ. ಈ ದಿನ ಸಾಧನೆಯ ಪ್ರತಿಮೂರ್ತಿಯಾಗಿರತಕ್ಕಂತಹ ತಪೋನಿಮ ಅವರ ಕುರಿತಾಗಿ ಶೈಲೇಂದ್ರ ಸಕ್ಸೇನಾ ಅವರು ಹಿಂದಿಯಲ್ಲಿ ರಚಿಸಿರುವಂತಹ ಅವರ ಜೀವನ ಗಾಥೆ, ಅದರ ಪುಸ್ತಕವನ್ನು ಭಾಸ್ಕರಮಯ್ಯ ಅನ್ನುವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಆ ಪುಸ್ತಕದ ಬಿಡುಗಡೆ ನಡೀತಾ ಇದೆ. ತಪೋನಿಮ ಇವರು ಯಾರು? ನಮ್ಮ ಗುರುಗಳ ಶಿಷ್ಯರು. ಗುರುಗಳು ತಮ್ಮ ಆಶೀರ್ವಚನವನ್ನು ತಪೋನಿಮ ಅವರ ಮೇಲೆ ಈ ಪುಸ್ತಕದಲ್ಲಿ ಪ್ರಾರಂಭದಲ್ಲಿ ನೀಡಿದ್ದಾರೆ. ಒಮ್ಮೆ ನಾನು ಅದನ್ನು ಗುರುಗಳ ಮಾತನ್ನಾಗಿ ಓದ್ತಾ ಇದ್ದೇನೆ. ನನ್ನ ಶಿಷ್ಯಳಾದ ಸುಭದ್ರಾ ಮಾತಾಜಿಯು ನನ್ನ ಎರಡನೆಯ ಪರ್ಯಾಯದಲ್ಲಿ 1968-70 ಅಲ್ಲಿ ನನ್ನ ಸಂಪರ್ಕಕ್ಕೆ ಬಂದಳು. ತನ್ನ ಮೈಮೇಲಿನ ಆಭರಣ ಮುಂತಾದ ಎಲ್ಲವನ್ನೂ ತ್ಯಾಗ ಮಾಡಿ ಸನ್ಯಾಸಿನಿ ಆದಳು. ನನ್ನಿಂದ ಮಂತ್ರದೀಕ್ಷೆಯನ್ನು ಪಡೆದಳು. ನನ್ನ ಪರ್ಯಾಯದಲ್ಲಿ ನಿರಂತರ ಭಜನೆಯನ್ನು ಆರಂಭಿಸಿದಳು. ಅನೇಕ ಮಹಿಳೆಯರು ಭಕ್ತರಾಗಿ ಭಜನೆಯಲ್ಲಿ ಸೇರಿಕೊಂಡರು. ಕೃಷ್ಣನ ರಥೋತ್ಸವ ಕಾಲದಲ್ಲಿ ಬೀದಿಯಲ್ಲಿ ಕೃಷ್ಣನ ರಥದ ಜೊತೆಗೆ ಇವರ ನೇತೃತ್ವದಲ್ಲಿ ಮಹಿಳಾ ಮಂಡಳಿಯ ಭಜನೆ ಯಾತ್ರೆಯೂ ನಡೆಯುತ್ತಿತ್ತು. ಹೀಗೆ ಇವರ ಭಕ್ತಿಯು ಸಂಭ್ರಮದಿಂದ ಉತ್ಸವಕ್ಕೆ ಹೆಚ್ಚಿನ ಶೋಭೆಯನ್ನು ತುಂಬುತ್ತಿತ್ತು. ಮುಂದೆ ಬೇರೆ ಬೇರೆ ಊರುಗಳಲ್ಲಿ ಇವರು ಭಾಗವಹಿಸಿ ಭಜನೆ ಮುಂತಾದ ಭಕ್ತಿ ಸೇವೆಯು ನಡೆಯುತ್ತಿತ್ತು. ಆಂಧ್ರದ ತೂಫಾನಿನ ವೇಳೆಯಲ್ಲಿ ನಾವು ಕೈಗೊಂಡ ಪರಿಹಾರ ಕಾರ್ಯದ ಅಂಗವಾಗಿ ಅವನಿಗಢದ ಹಂಸಲ ದೀವಿಯಲ್ಲಿ ಸಂತ್ರಸ್ತರಿಗೆ 100 ಮನೆಗಳನ್ನು ಕಟ್ಟಿಕೊಡುವ ಸೇವಾ ಕಾರ್ಯದ ಸಂದರ್ಭದಲ್ಲಿ ಅಲ್ಲಿಯೇ ಅನೇಕ ತಿಂಗಳುಗಳವರೆಗೆ ಅಲ್ಲಿಯ ಎಲ್ಲಾ ಮಹಿಳೆಯರಲ್ಲಿ ಭಕ್ತಿ ಜಾಗೃತಿಯನ್ನು ನಿರ್ಮಿಸಿದರು. ಎಲ್ಲರೂ ಇವರನ್ನು ಮಾತಾಜಿ ಎಂದು ಗೌರವದಿಂದ ಕರೆಯುತ್ತಿದ್ದರು. ಮುಂದೆ ನನ್ನಿಂದ ಅಪ್ಪಣೆ ಪಡೆದು ಹಿಮಾಲಯಕ್ಕೆ ತೆರಳಿದರು. ಅಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿದರು. ಆಹಾರವನ್ನು ತ್ಯಜಿಸಿ ಗುಹೆಯಲ್ಲಿ ಹಿಮಗಡ್ಡೆಯ ಮಧ್ಯದಲ್ಲಿಯೇ ಜಪ ಧ್ಯಾನ ಮುಂತಾದ ವಿಶೇಷ ಸಾಧನೆಯನ್ನು ಮಾಡಿದರೆಂದು ನನಗೆ ತಿಳಿಯಿತು. ಯಾತ್ರೆಗೆ ಹೋದ ಭಕ್ತಜನರಿಂದ ಅವರ ಬಗ್ಗೆ ಆಗಾಗ ತಿಳಿದು ಬರುತ್ತಿತ್ತು. ನನಗೆ ಅತ್ಯಂತ ಸಂತೋಷವಾಗುತ್ತಿದೆ. ಅವರ ಬಗ್ಗೆ ನನಗೆ ತುಂಬಾ ವಿಶ್ವಾಸ ಅಭಿಮಾನ ಇದೆ. ಅವರಿಗೆ ಸದಾ ಶ್ರೇಯಸ್ಸನ್ನು ಕೋರುತ್ತೇವೆ. ಇತಿ ಅನೇಕ ನಾರಾಯಣ ಸ್ಮರಣೆಗಳೊಂದಿಗೆ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ, ಪೇಜಾವರ್, ಅಧೋಕ್ಷ ಮಠ, ಉಡುಪಿ. ನಮ್ಮ ಗುರುಗಳು ಅಭಿಮಾನದಿಂದ ತಪೋನಿಮ ಅವರ ಮೇಲೆ ಇಂತಹ ಅನುಗ್ರಹದ ವಚನವನ್ನು ಇತ್ತಿದ್ದಾರೆ. ಉಡುಪಿಯಿಂದ ಹೊರಟಿರತಕ್ಕಂತಹ ಒಬ್ಬ ಏಕಾಕಿನಿ ಮಹಿಳೆ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡಿ ಸಾಧನೆಯನ್ನು ಗೈದು ತಮ್ಮ ಸಾಧನೆಯ ಫಲವನ್ನು ತಾವೊಬ್ಬರೇ ಉಣ್ಲಿಲ್ಲ, ಇಡೀ ಜಗತ್ತಿಗೆ ನೀಡಿದರು. ಒಬ್ಬ ಏಕಾಕಿನಿಯಾಗಿರತಕ್ಕಂತಹ ಒಬ್ಬ ಮಾತೆ ಹೇಗೆ ಅದನ್ನು ಮಾಡಿದರು? ಭಗವಂತ ಅನುಗ್ರಹ ಆಗಬೇಕು ಅಂತಿದ್ರೆ ನಾವು ತಪಸ್ಸು ಮಾಡಿಕೊಂಡು ನಾವು ಎತ್ತರಕ್ಕೆ ಹೋದ್ರೆ ಮುಗಿಲಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತು ಹೀಗಿದೆ, ಈಶ್ವರ
ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಭಗವಂತ ಇರೋದು ಯಾವುದೋ ಪ್ರತಿಮೆಯೊಳಗೆ ಮಾತ್ರ ಅಲ್ಲ, ಗುಡಿಯೊಳಗೆ ಮಾತ್ರ ಅಲ್ಲ, ಸಮಾಜದ ಎಲ್ಲರ ಹೃದಯದೊಳಗೆ ನಾನು ನೆಲೆಸಿದ್ದೇನೆ. ಗುಡಿಗೋಪುರಗಳಲ್ಲಿ ಕಾಡಲ್ಲಿ ಹೋಗಿ ತಪಸ್ಸು ಮಾಡಿ ನನ್ನನ್ನು ಒಲಿಸಿಕೊಂಡರೆ ನನ್ನ ಪೂಜೆ ಪರಿಪೂರ್ಣ ಆಗಿಲ್ಲ. ಎಲ್ಲರೊಳಗಿರುವ ನನ್ನ ಆರಾಧನೆಯನ್ನು ಮಾಡು, ಆವಾಗ ನಿನ್ನ ಸಾಧನೆ ಪರಿಪೂರ್ಣ ಆಗತ್ತೆ ಅನ್ನೋದು ಭಗವಂತನ ವಚನ. ತಪೋನಿಮ ಅವರು ಹಾಗೆ ತಾವು ಭಗವಂತ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಸಮಾಜದಲ್ಲಿರುವ ಎಲ್ಲರ ಕುರಿತಾಗಿ ಒಳಿತಿಗಾಗಿ ಇಷ್ಟು ಸೇವೆಯನ್ನು ಮಾಡಿದರು. ಆ ಸೇವೆಯನ್ನು ಭಗವಂತನ ಪೂಜೆ ಅಂತ ಮಾಡಿದರು. ಇದರಿಂದಾಗಿ ಅವರಿಗೆ ಭಗವಂತ ಪರಿಪೂರ್ಣವಾಗಿರತಕ್ಕಂಥ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಅವರ ಬದುಕಿನ ತಪಸ್ಸಿಗೆ ಸಿದ್ಧಿ ದೊರಕಿದೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಅವರ ಸಾಧನೆ ಸಮಾಜಕ್ಕೆ ದೊಡ್ಡ ಸ್ಫೂರ್ತಿಯಾಗಲಿ ಅನ್ನುವ ನೆಲೆಯಲ್ಲಿ ಶೈಲೇಂದ್ರ ಸಕ್ಸೇನಾ ಅವರೇನು ಹಿಂದಿಯಲ್ಲಿ ಅದನ್ನು ರಚಿಸಿದ್ದಾರೆ. ಅವರ ಪರಿಚಯ ಪ್ರಾಯಶಃ ಕನ್ನಡಿಗರಿಗೆ ಅನೇಕ ಮಂದಿಗೆ ಇಲ್ಲ, ಅದೊಂದು ಹೊಸ ತಲೆಮಾರಿನ ಮಂದಿಗೆ ಇಲ್ಲೇ ಇಲ್ಲ ಅಂತ ಅನ್ಬೇಕು. ಅವರು ಇರುವಾಗಲೇನೆ ಅವರ ಕುರಿತಾಗಿ ಇಂತಹ ಎಚ್ಚರಿಕೆಯನ್ನು ಮೂಡಿಸುವಂತಹ ಸ್ಫೂರ್ತಿಯನ್ನು ಸಮಾಜಕ್ಕೆ ನೀಡುವಂತಹ ಕಾರ್ಯ ಅದನ್ನು ಶೈಲೇಂದ್ರ ಸಕ್ಸೇನಾ ಅವರು ಮಾಡಿದ್ದಾರೆ. ಡಾಕ್ಟರ್ ಜಿ ಭಾಸ್ಕರಮಯ್ಯ ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡುವ ಮೂಲಕ ಕನ್ನಡಿಗರಿಗೂ ಕೂಡ ಅವರನ್ನು ಪರಿಚಯಿಸಿಕೊಟ್ಟಿದ್ದಾರೆ. ಅವರು ಇರುವವರನ್ನು ನಾವು ಅಭಿನಂದಿಸ್ತೇವೆ. ಅದರಂತೆಯೇ ಮಾತಾಜಿಯವರಿಗೂ ಕೂಡ ಕೃಷ್ಣನ ಪ್ರಾರ್ಥನೆ ಮಾಡ್ತಾ ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಸ್ವಾಮೀಜಿಗಳವರೆಗೂ ಹಿರಿಯರಿಗೂ ಕೂಡ ಭಗವದ್ ಅನುಗ್ರಹ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಉಳಿತಾರೆ.